This program is brought to you by Yamuna Asha City Premium Gated Community. Powered by Amrit Noni, Arogyada Baravase, Nippon Paint, co-sponsored by Biruver Kudla, Sun Premium Refined Sunflower Oil, Santosh 2-star Boiled Rice Badravati, Shashi Soap, Shashi Dalli Kodeya Matelli, Abaran Timeless Jewelry Bangalore, Aruna Masala, Taste and Trust since 1980, Bhargav Enterprises, The Raymond Shop, Love Mark, Beauty Soap, Calci Bright Toothpaste and Toothbrush, Manasa Water Park, Pilikula, McCoy, a promise of happiness, Hoysala, a luxury eco resort, Hassan. Supportive partner, Dance Star Studio, Adyar, Mangalore. That's warrior. ನಾನು ಜಿತೇಶ್ ಕುಮಾರ್ ಬೆಳ್ತಂಗಡಿ ಬೀಟ್ ರಾಕರ್ಸ್ ಡ್ಯಾನ್ಸ್ ಅಕಾಡೆಮಿಯ ನೃತ್ಯ ನಿರ್ದೇಶಕ. ಫಸ್ಟ್ ಆಫ್ ಆಲ್ ನಮ್ಮ ಟಿ ವಿ ಡ್ಯಾನ್ಸ್ ವಾರಿಯರ್ಸ್ ನೋಡ್ತಾ ಇರುವಂಥ ಎಲ್ಲ ವೀಕ್ಷಕರಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ನೀವು ಮಾಡಿದಂಥ ಸಪೋರ್ಟಿಂದಾಗಿ ನಾವು ಇವತ್ತು ಡ್ಯಾನ್ಸ್ ವಾರಿಯರ್ಸಲ್ಲಿ ಫೈನಲಿಸ್ಟ್ ಆಗಿದ್ದೇವೆ. ಫಸ್ಟ್ ಆಫ್ ಆಲ್ ನಾನು ಹೇಳಬೇಕಂತ ಹೇಳಿದರೆ ನಾನು ಮಂಗಳೂರಿನ ಕೆಲವೊಂದು ರಿಯಾಲಿಟಿ ಶೋಗೆ ನಾನು ಭಾಗವಹಿಸಿದ್ದೇವೆ. ಸದ್ಯಕ್ಕೆ ನಾವು ಇನ್ನೂ ಯಾವ ರಿಯಾಲಿಟಿ ಶೋಗೆ ಬೇಡ ಅಂತ ಹೇಳಿ ನಾವು ನಮ್ಮಷ್ಟಿಗೆ ಸ್ವಲ್ಪ ಸ್ಟಿಲ್ ಇದ್ದೆವು. ಡ್ಯಾನ್ಸ್ ವಾರಿಯರ್ಸ್ ಇದೊಂದು ಆಡಿಷನ್ ಒಂದು ವಿಡಿಯೋ ನಾವು ನೋಡಿದೆವು. ಅದರಲ್ಲಿ ನಾವು ಡೈರೆಕ್ಟ್ ಆಡಿಷನ್ ಕೊಡಲಿಕ್ಕೆ ನಮಗೆ ಆಗಲಿಲ್ಲ. ನಾವು ಒಂದು ವಿಡಿಯೋ ಆಡಿಷನ್ ಕೊಟ್ಟೆವು. ಆ ಕಡೆ ಹೋಗುದಾ ಈ ಕಡೆ ಬೇಡವಾ ಏನಂತ ಆಚೆ ಈಚೆ ಎರಡು ಮನಸ್ಸಲ್ಲಿ ಇತ್ತು ನಮ್ಮದು. ಬಟ್ ಹೋಗ್ತಾ ಹೋಗ್ತಾ ಡ್ಯಾನ್ಸ್ ವಾರಿಯರ್ಸ್ ನೋಡ್ತಾ ಆ ಒಂದು ಪ್ರೊಮೋ ನೋಡುವಾಗಲೇ ನಮಗೆ ತುಂಬ ಖುಷಿಯಾಯಿತು. ನಾವು ಡೈರೆಕ್ಟಾಗಿ ವಿಡಿಯೋ ಆಡಿಷನಲ್ಲಿ ಸೆಲೆಕ್ಟ್ ಆದೆವು. ಅಲ್ಲಿಂದ ಆ ಜರ್ನಿಯಿಂದ ನಮಗೆ ಡ್ಯಾನ್ಸ್ ವಾರಿಯರ್ಸ್ ತುಂಬ ಇಷ್ಟ ಆಯಿತು. ಯಾಕಂತ ಹೇಳಿದರೆ ಆ ಒಂದು ಶೂಟಿಂಗ್ ಇರ್ಬೋದು, ಆ ಒಂದು ಟೀಮ್ ವಂಡರ್ಫುಲ್ ಟೀಮ್ಸ್ ಎಲ್ಲ ಬಂದಿತ್ತು ಅಲ್ಲಿಗೆ. ಅಲ್ಲಿಂದ ನಾವು ಫಸ್ಟ್ ರೌಂಡು ನಮಗೆ ಆಡಿಷನ್ ಕೊಟ್ಟೆವು. ಆಡಿಷನ್ ಒಳ್ಳೆ ಕಮೆಂಟ್ ಸಿಕ್ಕಿದೆ. ಅದ ನಂತರ ಇನ್ನೊಂದು ರೌಂಡಲ್ಲಿ ಕುಣಿತ ರೌಂಡಲ್ಲಿ ನಮಗೆ ವಾರಿಯರ್ಸ್ ಆಫ್ ದ ಡೇ ಅಂತ ಕೂಡ ನಮಗೆ ನಮ್ಮ ಟೀಮ್ಗೆ ಸಿಕ್ಕಿತ್ತು. ನಿಮ್ಮದು ಕಾನ್ಸೆಪ್ಟ್ ಆಗಲಿ, ಕೋಆರ್ಡಿನೇಷನ್ ಆಗಲಿ, ಸಾಂಗ್ ಮಿಕ್ಸಿಂಗ್ ಆಗಲಿ, ಒಂದು ಡೈಲಾಗ್ಸ್ ಆಗಲಿ, ಡೈಲಾಗ್ಸ್ಗೆ ಸೂರಜ್ ಹೇಳಿದಂಗೆ ಇದು ಡಾನ್ಸ್ ಮಾಡಿದ್ದೀರಾ. ಆ್ಯಂಡ್ ನೀವು ಯೂಸ್ ಮಾಡಿರೋ ಸ್ಟೇಜ್ ಮತ್ತು ಲಾಸ್ಟ್ ಪುನೀತ್ ಸರ್ ಇದು ಒಂದು ಫೀಲ್ ಔಟ್ಸ್ಟ್ಯಾಂಡಿಂಗ್ ಆಗಿದೆ. ಅವಾಗಿಂದ ವೆಯ್ಟ್ ಮಾಡ್ತಾ ಇದ್ವಿ ಒಂದು ಆ್ಯಪ್ಟ್ ಆಗಿರೋವಂಥ ಒಂದು ಪರ್ಫಾರ್ಮೆನ್ಸ್ ಬರಲಿ ಅಂತ ಹೇಳ್ಬಿಟ್ಟು. ಸೊ ಐ ಗೆಸ್ ರೈಟ್ ನಾವು ವಿ ಆರ್ ಸ್ಟಾರ್ಟೆಡ್ ದ ಕಾಂಪಿಟೇಷನ್ ವಿತ್ ಯು ಗೈಸ್. ಸೊ ವೆರಿ ಹ್ಯಾಪಿ. ಒಂದು ಎಲ್ಲರೂ ಹೇಳ್ದಂಗೆ ಸಾಂಗ್ ಮಿಕ್ಸಿಂಗ್ ಆಗಿರ್ಬೋದು, ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ದಿಸ್ ವಾಸ್ ಕುಣಿತ ಫಾರ್ ಮೀ. ಸೊ ಎವ್ರಿವೇರ್ ಇಟ್ ವಾಸ್ ವೆರಿ ವೆರಿ ಪರ್ಫೆಕ್ಟ್. ಆ್ಯಂಡ್ ನಾವು 3 ಜಡ್ಜಸ್ ಡಿಸೈಡ್ ಮಾಡಿ ಒಂದು ವಿಶೇಷವಾದ ಒಂದು ಪವರ್ನ ಯೂಸ್ ಮಾಡ್ತಿದ್ದೇವೆ. ದಟ್ ಈಸ್ ಕಾಲ್ಡ್ ಗೋಲ್ಡನ್ ಬಜರ್ ಅಂತ. ಸೊ ನೆಕ್ಸ್ಟ್ ಇನ್ನೊಂದು ರೌಂಡಿಗೆ ನಮಗೆ ಟೀಮ್ ರೌಂಡ್ ಅಂತ ಕೊಟ್ಟಿದ್ದರು. ಅದರಲ್ಲಿ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿ ಒಳ್ಳೆ ಕಮೆಂಟ್ಸ್ ಕೂಡ ಸಿಕ್ಕಿದೆ. ಅಲ್ಲಿಂದ ಮತ್ತೊಂದು ನಮಗೆ ಇನ್ನೊಂದು ರೌಂಡ್ ತುಂಬ ಚಾಲೆಂಜಿಂಗ್ ರೌಂಡ್ ಅಂತ ಸಿಕ್ಕಿತ್ತು. ಕೇವಲ ಒಂದೇ ಫಾರ್ಮನ್ನು ಮಾಡಿ ನಾವು ಅಲ್ಲಿ ತೋರಿಸಬೇಕಿತ್ತು ಡ್ಯಾನ್ಸ್. ಇದರಲ್ಲಿ ನಮ್ಮ ಡ್ಯಾನ್ಸ್ ಅಕಾಡೆಮಿ ಡ್ಯಾನ್ಸ್ ಆಂಜನೇಯ ಡ್ಯಾನ್ಸ್ ಮಾಡಿ ಜಡ್ಜಸ್ಸಿಗೆ ತುಂಬ ಇಷ್ಟವಾದ ಡ್ಯಾನ್ಸ್ ಆಗಿ ನಮ್ಮ ಡ್ಯಾನ್ಸ್ ಟೀಮ್ ಫಿನಾಲೆಗೆ ತಲುಪಿದೆ ಅಂತ ಹೇಳಲಿಕ್ಕೆ ತುಂಬ ಖುಷಿ ಪಡ್ತಾ ಇದ್ದೇನೆ.
ಹಲೋ ಗೈಸ್ ಯಾನ್ ಬೀಟ್ ರಾಕರ್ಸ್ ಡ್ಯಾನ್ಸ್ ಅಕಾಡೆಮಿದ ಸ್ಟೂಡೆಂಟ್ಸ್ ಪಾತಿರೊಂದಿಲ್ಲ ಮಸ್ತ್ ಖುಷಿ ಒಂದುಂಡು ಈ ಡ್ಯಾನ್ಸ್ ಕ್ಲಾಸಿಗೆ ನಾನು ಸೇರಿದೆ ಪಂಡದು ಬಿಕಾಸ್ ದಯಪಂಡ ಜಿತೇಶ್ ಸರ್ ಈ ಡ್ಯಾನ್ಸ್ ಕ್ಲಾಸ್ದ ಕೊರಿಯೋಗ್ರಾಫರ್ ಮಸ್ತ್ ಎಂಕೋಸ್ಕರ ಹೆಲ್ಪ್ ಮಂದಿರು ಎಂಗ್ಲ ಡ್ಯಾನ್ಸ್ ಕ್ಲಾಸ್ದ ಜೋಕ್ಲಿಗೋಸ್ಕರ ಮಸ್ತ್ ಹೆಲ್ಪ್ ಮಂದಿರು ಅಂಚನೆ ಈ ಡ್ಯಾನ್ಸ್ ಕ್ಲಾಸ್ ಬಿಲ್ಡ್ ಅವರ ಕಾರಣ ಎಂಕ್ಲ ಸ್ಟೂಡೆಂಟ್ಸ್ ಅದಿಪ್ಪೋಡು ಅಥವಾ ಸರ್ನ ಎಫರ್ಟ್ ಅದಿಪ್ಪೋಡು ಮಾತೆಲ್ಲ ಎಂಕ್ ಡ್ಯಾನ್ಸ್ ಕ್ಲಾಸಿಗೆ ಮಿತ್ ಬರ ಮಸ್ತ್ ಎಂಕ್ಲ ಎಫರ್ಟ್ ಪಾಡ್ದ ಫಸ್ಟ್ ಒಂದು ಕಿನ್ನೆ ಡ್ಯಾನ್ಸ್ ಕ್ಲಾಸ್ ಆದಿತ್ತೇನೆ ಎಂಕಲ್ನ ಬೀಟ್ ರಾಕರ್ಸ್ ಪನ್ಪುನ ಅವೆ ಬುಕ್ಕ ಮಾತ ಸರ್ಗೆ ಸಪೋರ್ಟ್ ಮತ್ತು ಪೇರೆಂಟ್ಸ್ ಅದಿಪ್ಪೋಡು ಎಂಕ್ಲ ಅದಿಪ್ಪೋಡು ಅಥವಾ ಸರ್ನ ಅಪ್ಪ ಅಮ್ಮ ಅದಿಪ್ಪೋಡು ಮಾತ ಸಪೋರ್ಟ್ ಮಂತದ್ದು ಈ ರೇಂಜಿಗೆ ಒಂಜಿ ಬೈದಂಡು ಅಂಚನೆ ಎಂಕ್ಲೆ ಮಸ್ತ್ ಆಸೆ ಪಂಡ ಮಲ್ಲ ನನ್ನ ಸ್ಟೇಜ್ಗೆ ಪೋಡು ಆತಂಡ ಒಂಜಿ ಮಲ್ಲ ಸ್ಟೇಜ್ ಎಂಕ್ಲೆ ತಿಕ್ಕೊಡು ಅವೇ ಟೈಮ್ ಎಂಕ್ಲೆ ಡ್ಯಾನ್ಸ್ ವಾಯ್ಸ್ ಪನ್ನ ಒಂಜಿ ರಿಯಾಲಿಟಿ ಶೋ ತಿಕ್ಕೊಂಡು ಮಸ್ತ್ ಖುಷಿ ಅಂದುಂಡು ಚಾನಲ್ದಾಗ್ಲೆ ಮಸ್ತ್ ಥ್ಯಾಂಕ್ಸ್ ಪಂಡ್ರೆ ಇಷ್ಟ ಪನ್ಪೇದ ಆಯ್ಪಂಡ ಅಕ್ಕಲೆ ಎಂಕು ಆಪರ್ಚುನಿಟಿ ಕೊರ್ನೇರ್ದಾರ ಎಂಕ್ಲ ಬೀಟ್ ರಾಕರ್ಸ್ ಡ್ಯಾನ್ಸ್ ಅಕಾಡೆಮಿ ಪನ್ನ ಒಂಜಿ ಟೀಮ್ ಅಲ್ಪ ಗೊತ್ತಾಂಡು ಡ್ಯಾನ್ಸ್ ವಾರಿಯರ್ಸ್ ರಿಯಾಲಿಟಿ ಶೋಡು किसी को मारा तो पुलिस ढूंढेगा, पुलिस को ही मारा तो तुम्हारा जैसा डॉन ढूंढेगा। ಕಿನ್ಯ ಮಟ್ಟ ಹಿಡಿತೀನಿ ನಾನು ಪನ್ ಲೆಕ್ಕನ ಕಿನ್ಯ ಮಟ್ಟ ಹಿಡಿತೀನಿ ಇತ್ತ ಒಂಜಿ ಲೆವೆಲ್ಗೆ ಬೈದಂಡು ಬೊಕ್ಕ ಡ್ಯಾನ್ಸ್ ವಾರಿಯರ್ಸ್ ರಿಯಾಲಿಟಿ ಶೋ ಬಗ್ಗೆ ಪನ್ನಡ ಮಸ್ತ್ ಎಡ್ಡೆ ಬರೋದುಂಡು ಡ್ಯಾನ್ಸ್ ವಾರಿಯರ್ಸ್ ಮಸ್ತ್ ಖುಷಿ ಒಂದುಂಡು ಆ್ಯಂಡ್ ಆ ಡ್ಯಾನ್ಸ್ ರಿಯಾಲಿಟಿ ಶೋಡು ಯಾನುಲ್ಲೆ ಪಂಡದು ದಾಲ ಬರೋಂದಿಜಿ ವರ್ಡ್ಸ್ ಮಸ್ತ್ ಖುಷಿ ಇಟ್ಟು ಸೊ ಎಂಕ್ಲು ಫೈನಲ್ಡು ಎಡ್ಡೆ ಮನ್ಫ ಅಂದು ಹೋಗ್ಕೊಂಡು ಸೊ ಎಂಕ್ಲಿಗೆ ಮಾತೆಲ್ಲ ನಿಕ್ಲ ಸಪೋರ್ಟ್ ಬೋರ್ಡು ಕೇನಲ್ಲ ಥ್ಯಾಂಕ್ ಯು ಸೋ ಮಚ್. ಆ ಡ್ಯಾನ್ಸ್ ವಾರಿಯರ್ಸ್ ಬಗ್ಗೆ ಇನ್ನೊಂದು ಮಾತಾಡಬೇಕಂತ ಹೇಳಿದರೆ ಆ್ಯಕ್ಚುಲಿ ಆ ಡ್ಯಾನ್ಸ್ ಟೀಮ್ ನೋಡುವಾಗಲೇ ಹೈ ಲೆವೆಲಿ ಡ್ಯಾನ್ಸ್ ಟೀಮ್ ಇತ್ತು. ನನಗೆ ಫಸ್ಟ್ ಆಫ್ ಆಲ್ ನಮ್ಮ ಟೀಮ್ ಸೆಲೆಕ್ಟ್ ಆಗ್ತದೋ ಇಲ್ಲೋ ಅಂತ ಒಂದು ಸ್ವಲ್ಪ ಡೌಟ್ ಇತ್ತು. ಬಟ್ ಆದರೂ ನಾನು ಬಿಟ್ಟು ಕೊಡಲ್ಲ, ಡ್ಯಾನ್ಸ್ ವಾರಿಯರ್ಸಲ್ಲಿ ಈ ಸಲ ನಾನು ಖಂಡಿತವಾಗಿ ಬರಬೇಕಂತ ತುಂಬ ಟ್ರೈ ಮಾಡಿದೆ. ಒಂದೊಂದು ಟೀಮ್ ನೋಡುವಾಗ ನನಗೇನೆ ಶಾಕ್ ಆಗ್ತಿದ್ವು, ಏನು ಸೆಟಪ್ಪು, ಏನು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ರು. ಆ ಡೌಟ್ ಇದ್ದರೂ ನನಗೆ ಒಂದು ಕಾನ್ಫಿಡೆನ್ಸ್ ಇತ್ತು, ನಮ್ಮ ಟೀಮ್ ಗ್ಯಾರಂಟಿ ಸೆಲೆಕ್ಟ್ ಆಗ್ತದೆ ಅಂತ ಕಾನ್ಫಿಡೆನ್ಸ್ ಇತ್ತು. ಹಾಗಾಗಿ ನಾವು ಇವತ್ತು ಫಿನಾಲೆಗೆ ರೆಡಿ ಆಗಿದ್ದೇವೆ. ಒಬ್ಬರ ಬಗ್ಗೆ ನಾನು ಹೇಳಬೇಕು, ಯಾಕೆಂತ ಹೇಳಿದರೆ ಅವರು ಡ್ಯಾನ್ಸರ್ ಅಲ್ಲ, ಆ್ಯಕ್ಚುಲಿ ಆ ಡ್ಯಾನ್ಸ್ ಮೇಲೆ ಅಭಿಮಾನ ಇಟ್ಟು ಒಂದು ಕಲಾ ವೇದಿಕೆಯನ್ನು ಸೃಷ್ಟಿ ಮಾಡಿದಂಥ ಡಾನ್ಸರ್ಸ್ಗೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದಂಥ ಪ್ರಶಾಂತ್ ಸರ್ಗೆ ನಾನು ತುಂಬ ಥ್ಯಾಂಕ್ ಯು ಸೋ ಮಚ್ ಹೇಳ್ತಿದ್ದೇನೆ. ಯಾಕೆಂದರೆ ನಮ್ಮ ಟಿ ವಿಯಲ್ಲಿ ಈ ಡ್ಯಾನ್ಸ್ ವಾರಿಯರ್ಸ್ ಅನ್ನೋ ಒಂದು ಟಾಪಿಕನ್ನು ಇಟ್ಕೊಂಡು ಇಷ್ಟು ಟೀಮನ್ನು ಹ್ಯಾಂಡಲ್ ಮಾಡಿ ಒಂದು ಅದ್ಭುತವಾದ ರಿಯಾಲಿಟಿ ಶೋ ಅಂತಲೇ ಹೇಳ್ಬೋದು. ಸ್ಪೆಷಲ್ ಅವರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಮತ್ತು ನಮ್ಮ ಬೀಟ್ ರಾಕರ್ಸ್ ಡ್ಯಾನ್ಸ್ ಅಕಾಡೆಮಿ ಸ್ಟಾರ್ಟ್ ಆಗಿ 11 ವರ್ಷ ಆಯಿತು. ಬೆಳ್ತಂಗಡಿಯಲ್ಲಿ ನನಗೆ ಪ್ರತಿಯೊಬ್ಬರು ಕೂಡ ನನಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಆ ಪೇರೆಂಟ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಅವರ ಒಂದು ಸಪೋರ್ಟು ಇವತ್ತು ನಾನು 11ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೇನೆ ಬೆಳ್ತಂಗಡಿಯಲ್ಲಿ. ನಮಗೆ ಸ್ಟೂಡೆಂಟ್ಸ್ ಕೂಡ ಇದ್ದಾರೆ. ಆ ರಿಯಾಲಿಟಿ ಶೋ ಕೂಡ ಅಷ್ಟೇ, ನಮ್ಮ ಪ್ರತಿಯೊಂದು ಡ್ಯಾನ್ಸ್ ಅನ್ನು ಅವರು ಲೈಕ್ ಮಾಡಿ ನಮ್ಮ ಟಿ ವಿಯಲ್ಲಿ ನೀವು ವಿನ್ ಆಗಬೇಕಂತ ನಮಗೆ ಅವರದೊಂದು ಬ್ಲೆಸ್ ಕೂಡ ಇದೆ. ಭುಜ ಬಲವ ತೋರಿ ನಿಂತೋರಿ ಭವ ಭಯವ ನೀಗುಬಾ ನರ ನರವು ರಾಮ ಎಂದೋನೆ ನಿಜ ಗುಣವ ತೋರುಬಾ. ಯು ಆರ್ ಆಲ್ವೇಸ್ ವೆಲ್ ಕೋಆರ್ಡಿನೇಟೆಡ್. ವೆರಿ ಗುಡ್, ವೆರಿ ಗುಡ್. ಮಾತಾಡೋ ಅನ್ಸಲ್ಲ ನಿಗಲ ಕೋಆರ್ಡಿನೇಷನ್ ಇಸ್ ದ ಬೆಸ್ಟ್. ಫಾರ್ಮೇಷನ್ಸ್ ಆನ್ ಪಾಯಿಂಟ್, ಲಿಫ್ಟ್ಸ್, ಸ್ಟನ್ಸ್ ಆ್ಯಂಡ್ ಲ್ಯಾಂಡಿಂಗ್ ಆನ್ ಪಾಯಿಂಟ್. ಆ್ಯಂಡ್ ನಿಮ್ಮದು ಆ ಪವರ್ ಇತ್ತಲ್ಲ ಪ್ರತಿಯೊಂದು ಸ್ಟೆಪ್ಪಲ್ಲೂ ಕೂಡ ಯಾರೂ ಎಟ್ ದ ಎಂಡ್ ಆಫ್ ದ ಪರ್ಫಾರ್ಮೆನ್ಸ್ವರೆಗೂ ಆ ಎನರ್ಜಿ ಲೂಸ್ ಮಾಡಿಲ್ಲ.
ಮಾತರೆಗ್ಲ ನಮಸ್ತೆ ಯಾನ್ ವಿದ್ಯಾಪ್ರಶಾಂತ್ ಬೆಳ್ತಂಗಡಿ ಪಾದರ್ ನಿಪ್ಪಿನಿ ಎಂಕ್ಲ ಬೀಟ್ ರಾಕರ್ಸ್ ತಂಡ ನಮ್ಮ ಟಿವಿದ ಡ್ಯಾನ್ಸ್ ವಾರಿಯರ್ಸ್ ಗ್ರ್ಯಾಂಡ್ ಫಿನಾಲಿಗೆ ಸೆಲೆಕ್ಷನ್ ಆತನು ಮಸ್ತ್ ಖುಷಿ ಒಂದುಂಡು ಎಂಕ್ಲ ಜಿತೇಶ್ ಸರ್ ಮಸ್ತ್ ಬಂಗ ಬರೋಂದುಂಡು ಒಂಜಿ 10 ವರ್ಷದಿಂಚ ಬೆಳ್ತಂಗಡಿ ಸರಿಯಾಗಿ ಒಂಜಿ ಡ್ಯಾನ್ಸ್ ಕ್ಲಾಸ್ ಇಜ್ಜಿ ಐಕ್ ಮದ ಆರೆ ಸರಿ ಮೂಲು ಮಸ್ತ್ ಜೋಕ್ಲಿಗೆ ಸಪೋರ್ಟ್ ಮಾಡ್ತಂದ್ರೆ ಪರ್ಸ್ನಲಿ ಆದಿ ಮಾತ ಜೋಕ್ಲಿನ ಟಿ ಒಂಜಿ ಪ್ರೋಗ್ರಾಮ್ಲ ತಂದೊಪ್ಪೇರು ಅಂಚನೆ ಏತೋ ಶೋ ಪೂರ ವಿನ್ನಾದ್ ಬತಿನ್ನಕ್ಲು ಮಸ್ತ್ ಖುಷಿ ಆಪುಂಡು ಈ ಡ್ಯಾನ್ಸ್ ಕ್ಲಾಸ್ ಬಗ್ಗೆ ಈ ಡ್ಯಾನ್ಸ್ ಕ್ಲಾಸಿಗೆ ಎನ್ನ ಮಗಲೆ ಬರೋಂದುಲ್ಲೆ ಮಸ್ತ್ ಜೋಕ್ಲು ಬರೋಂದುಲ್ಲ ಐಕ್ ಎಂಕ್ಲಿಗೆ ಮಸ್ತ್ ಖುಷಿ ಆಪುಂಡು ಈ ಡ್ಯಾನ್ಸ್ ವಾರಿಯರ್ಸ್ ಎಂಕ್ಲನ ಬೀಟ್ ರಾಕರ್ಸ್ ತಂಡ ವಿನ್ನಾದ್ ಬರೋಡು ಬಂದು ಎಂಕ್ಲು ಒಂಜಿ ಆಶೆ ಆಲ್ ದ ಬೆಸ್ಟ್ BRD ತಂಡಗು ನಿಖಿಲ್ ಡ್ಯಾನ್ಸ್ ವಾರಿಯರ್ಸ್ ವಿನ್ನಾದ್ ಬಲೆ. ನಮಸ್ತೆ, ನನ್ನ ಹೆಸರು ಲಲಿತಾ ಅಂತ. ನಮ್ಮ ಬೆಳ್ತಂಗಡಿ ತಾಲೂಕಿನ ರಾಕರ್ಸ್ ಡ್ಯಾನ್ಸ್ ಅಕಾಡೆಮಿಯಿಂದ ಮಕ್ಕಳು ಡ್ಯಾನ್ಸ್ ವಾರಿಯರ್ಸ್ ಸೀಸನ್ 2ಗೆ ಸೆಲೆಕ್ಟ್ ಆಗಿದ್ದಾರೆ. ಇವರು ನಮ್ಮ ಈ ಸೀಸನಲ್ಲಿ ಗೆದ್ದು ಬರಲಿ ಅಂತ ಮಕ್ಕಳಿಗೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೇನೆ. ಈ ಮಕ್ಕಳು ಇಲ್ಲಿವರೆಗೆ ಡ್ಯಾನ್ಸ್ ವಾರಿಯರ್ ಸೀಸನ್ ಇದು ಫೈನಲ್ವರೆಗೆ ಬರಬೇಕಾದ್ರೆ ಜಿತೇಶ್ ಸರ್ ಅವರು ತುಂಬ ಶ್ರಮಪಟ್ಟಿದ್ದಾರೆ. ಹಗಲು ರಾತ್ರಿ ಅಂದರೆ ಪ್ರಾಕ್ಟೀಸ್ ಕೊಟ್ಟು ಚೆನ್ನಾಗಿ ಮಕ್ಕಳನ್ನು ನೋಡ್ಕೊಂಡಿದ್ದಾರೆ. ಅವರಿಗೂ ಶುಭಾಶಯ ಹೇಳುತ್ತಾ ಮಕ್ಕಳು ಗೆದ್ದು ಬರಲಿ ಅಂತ ಆಶಿಸ್ತೇನೆ. ಆಲ್ ದ ಬೆಸ್ಟ್ ಎಲ್ಲ ಮಕ್ಕಳಿಗೆ. ನಮ್ಮ ಬೀಟ್ ರಾಕರ್ಸ್ ತಂಡ ಈ ಸಲ ಸೀಸನ್ 2 ಡ್ಯಾನ್ಸ್ ವಾರಿಯರ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ. ಅವರು ಈವರೆಗೆ ಅಂದರೆ ಸೆಮಿಫಿನಾಲಿಂದ ಪಾಸಾಗಿ ಫಿನಾಲೆಗೆ ಬಂದಿದ್ದಾರೆ, ಫಿನಾಲೆಗೆ ಆಯ್ಕೆಯಾಗಿ ಬಂದಿದ್ದಾರೆ. ಅವರು ಫಿನಾಲೆಯಲ್ಲಿ ಗೆದ್ದು ಬರಬೇಕಿದ್ರೆ ಅದರ ಪ್ರತಿಫಲ ನಮ್ಮ ಡ್ಯಾನ್ಸ್ ಕ್ಲಾಸ್ನ ಮಾಸ್ಟರ್ ಆದಂತಹ ಜಿತೇಶ್ ಸರಿಗೆ ಮತ್ತು ಈ ನಮ್ಮ ಟಿ ವಿ ಚಾನಲ್ನವರಿಗೆ ಸಲ್ಲಬೇಕು. ಯಾಕಂದರೆ ಈ ಮಕ್ಕಳನ್ನು ಆರಿಸಿ ನಮ್ಮ ಟಿ ವಿ ಚಾನಲ್ನವರು ಈ ಮಕ್ಕಳು ಬಂದು ಡ್ಯಾನ್ಸ್ ಮಾಡಬೇಕು ಅಂತೇಳಿ ಆರಿಸಿ ಅವರನ್ನು ಕರ್ಕೊಂಡೋಗಿ ಇಲ್ಲಿ ಡ್ಯಾನ್ಸ್ ಮಾಡಿಸ್ತಾ ಇದ್ದಾರೆ. ಅದಕ್ಕೆ ತರಬೇತಿಯನ್ನು ಸೂಕ್ತ ರೀತಿಯಲ್ಲಿ ನೀಡಿ ನಮ್ಮ ಜಿತೇಶ್ ಸರ್ ಅವರು ಆ ತಂಡವನ್ನು ಫಿನಾಲೆವರೆಗೆ ತಲುಪಿಸಿದ್ದಾರೆ. ತುಂಬ ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ, ಅದರಲ್ಲಿ ನಮ್ಮ ಮಕ್ಕಳು ಕೂಡ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ ಅಂದಲ್ಲಿ ತುಂಬ ಖುಷಿಯಾಗ್ತದೆ. ನಾವು ನಮ್ಮ ಫ್ಯಾಮಿಲಿಯವರೆಲ್ಲ ಅದನ್ನು ನೋಡ್ತಾ ಇರ್ತೇವೆ, ನಮ್ಮ ಟಿ ವಿಯನ್ನು ನೋಡ್ತಾ ಇರ್ತೇವೆ. ತುಂಬ ಧನ್ಯವಾದಗಳು. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ರಾಧಿಕಾ ಪೈ. ನಮ್ಮ ಮನೆ ಪಕ್ಕನೇ ಜಿತೇಶ್ ಡ್ಯಾನ್ಸ್ ಕ್ಲಾಸ್ ಇರೋದು. ಅಲ್ಲಿ ತುಂಬ ಜನ ಮಕ್ಕಳು ಬರ್ತಾರೆ ಡ್ಯಾನ್ಸಿಗೆ. ಮತ್ತು ನಾವು ತುಂಬ ಒಂದು 10 ವರ್ಷದಿಂದ ನಾನು ನೋಡ್ತಿದ್ದೇನೆ. ಒಳ್ಳೆ ಹುಡುಗ ಅವ, ತುಂಬ ಕಷ್ಟಪಟ್ಟಿದ್ದಾನೆ ಮೇಲೆ ಬರಲಿಕ್ಕೆ. ಮೊದಲು ಬಾಡಿಗೆ ರೂಮಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಕ್ಕಳಿಗೆಲ್ಲ ಡ್ಯಾನ್ಸ್ ಹೇಳ್ಕೊಡ್ತಿದ್ದ. ಈಗ ಒಂದು ಸ್ವಂತ ಕಟ್ಟಡಕ್ಕೆ ಬಂದಿದ್ದಾನೆ ಕಷ್ಟಪಟ್ಟು. ಮತ್ತು ನಮ್ಮ ಇಲ್ಲಿ ಲೋಕಲೆಲ್ಲ ತುಂಬ ನಮಗೆ ಅಂದರೆ ರೋಡೆಲ್ಲ ನಮಗೆ ಇರಲಿಲ್ಲ. ಆವಾಗಲ್ಲಿ ಇಂಟರ್ಲಾಕ್ ಎಲ್ಲ ಹಾಕಿಸಿದ್ದು ಅಂದರೆ ಅವನೇ ಹೇಳಿ, ಎಲ್ಲರೂ ಹೇಳ್ತಾ ರೋಡ್ ಬೇಕು ಹೇಳಿ, ಆದರೆ ಮುಂದೆ ಹೋಗೋರು ಯಾರೂ ಇಲ್ಲ. ಅವನ್ನೆಲ್ಲ ಮುಂದೆ ಹೋಗಿ ಎಲ್ಲ ನಮಗೆ ತುಂಬ ಹೆಲ್ಪಿಂಗ್ ನೇಚರ್ ಹುಡುಗ. ಹಾಗೆ ಅವನ ಬಗ್ಗೆ ಹೇಳಲಿಕ್ಕೆ ನಂಗೆ ತುಂಬ ಹೆಮ್ಮೆ ಅನ್ನಿಸ್ತದೆ. ನಮ್ಮ ಟಿ ವಿ ರಿಯಾಲಿಟಿ ಶೋನಲ್ಲಿ ನಮ್ಮ BRD ಟೀಮ್ ಗೆದ್ದು ಬರಲಿ. ಆಲ್ ದಿ ಬೆಸ್ಟ್. ಪರ್ಫಾರ್ಮೆನ್ಸ್ ವೈಸ್ ನಿಕ್ಲಿನ ಕಾಸ್ಟ್ಯೂಮ್ ಆವಡ್ ನಿಕ್ಲಿನ ಹೋಲ್ ಕ್ರೂ ಆ್ಯಕ್ಚುಲಿ ಯಾಪತ್ತುಂಡಲ್ಲ ಯಾನ್ ಮಿಡಲ್ ಗಲ್ಲನ್ನು ತೊಗೊಂಡಿರ್ತಾರೆ. ಬಟ್ ಯು ನೋ ವಾಟ್, ನಿಖಿಲ್ ಪೂರೆಲ್ಲ ಒಂಜಾದ ನಿಖಿಲ್ ಪರ್ಫಾರ್ಮ್ ಮಾಡ್ತಿದ್ದಾರೆ. ಅವು ದಟ್ಸ್ ಅ ಪ್ಲಸ್ ಪಾಯಿಂಟ್ ಫಾರ್ ಯು ಗೈಸ್. ನಮ್ಮ ಬೆಳ್ತಂಗಡಿ ಬೀಟ್ ರಾಕರ್ಸ್ ಡ್ಯಾನ್ಸರ್ದು ಇನ್ನು ಮಗಲು ಗ್ರೂಪ್ ಡ್ಯಾನ್ಸ್ ಸೆಲೆಕ್ಟ್ ಆತಲು ಅಂಚ ಫೈನಲ್ದು ಸೆಲೆಕ್ಟ್ ಆತೇರು ಅಂಚ ವಿನ್ನಾದು ಬರಡು ಒಂದು ಮಾತ್ರೆಗ್ಲ ಸೊಲ್ಮೆಲು ಬೀಟ್ ರಾಕರ್ಸ್ ಡ್ಯಾನ್ಸ್ ಅಕಾಡೆಮಿ ಬೆಳ್ತಂಗಡಿ ಈ ತಂಡ ನಮ್ಮ ಒಂದು ಡ್ಯಾನ್ಸ್ ವಾರಿಯರ್ಸ್ ಸೀಸನ್ 2 ಒಂದಕ್ಕೆ ಫೈನಲ್ಗೆ ಸೆಲೆಕ್ಟ್ ಆತಂಡು ಅಂಚಾದ ಇದಾಗ ಮುಟ್ಟ 3 ಎಪಿಸೋಡು ಮಸ್ತ್ ಬಂಗ ಬೈದ ನನ್ನಲ್ಲ 1 ಎಪಿಸೋಡ್ ಪಂಡ ಪ್ರೈಸ್ ಹಾಕೋಣ ಎಪಿಸೋಡ್ ಉಂಡು ಅಂಚಾದ ಮಾತೆರ್ಲ ಬಂಗ ಬತ್ತೊಂದುಲ್ಲೇರು ನನ್ನ ಹತ್ತು ಬಂಗ ಬರ್ಪ ಫೈನಲ್ಸ್ ಎಂಕ್ಲೆ ಕಪ್ಪುದೇರ್ಪ ಅಂದ್ಪಣ್ಣದು ಎಂಕ್ಲೆ ಒಂಜಿ ಧೈರ್ಯ ಉಂಡು ಅಂಚಾದ ಮಾತೆರ್ನೆಲ್ಲ ಸಪೋರ್ಟ್ ನಿಕ್ಲ ಬೋರ್ಡ್ ಅಂದ್ಪಣ್ಣದಕ್ಕೆ ಏನೊಂದಿಲ್ಲ. ಥ್ಯಾಂಕ್ ಯು.
ನಮ್ಮ ಬೀಟ್ ರಾಕರ್ಸ್ ಡ್ಯಾನ್ಸ್ ಕ್ಲಾಸ್ ಒಂದಿಟ್ಟು ಫೈನಲ್ ಸೆಲೆಕ್ಟ್ ಆದಿರ ಅಂಚ ವಿನ್ ಅದು ಬರಡಂದು ಸೆಲೆಕ್ಷನ್ ಆತನು ಗ್ರ್ಯಾಂಡ್ ಫಿನಾಲೆಗೆ ಇಂಕ್ಲೆ ಮಸ್ತ್ ಖುಷಿ ಆವೊಂದುಂಡು ಬೆಳ್ತಂಗಡದೊಂಜಿ ಈತ್ ಪನ್ಪನೆ ಬಂಗು ರೆಡಿ ಎಲ್ಲರಿಗೂ ನಮಸ್ತೆ ಬನ್ನಿ ಅದೇ ನಲ್ಲಿ ಬೇತೆ ಉಲ್ಲಾರ ಎಲ್ಲರಿಗೂ ನಮಸ್ತೆ ನಾವು ಬೀಟ್ ರಾಕರ್ಸ್ ಡ್ಯಾನ್ಸ್ ಟೀಮ್ ಸಾವಿ ವಿನ್ಯಾಸ್ ಬನ್ನಿ ಆಯಿ ಒಕ್ಕಡೆ ನಾಚಿಗೆಟ್ಟು వచ్చు ಅನ್ನ ಅಡೆಗೆ ಡಿಲೀಟ್ Today is an auspicious day for us because we have with us the team of NAMMA TV along with the program manager Mr. Prashant Sulya, and we owe our gratitude to him and to his entire team. Along with him, we do remain grateful to Mr. Vijay Dixon. Through him, we came to know that we have this Dance Warriors Season 2 reality show. We do remain grateful to Mr. Vijay Dixon for his commitment, dedication and love. Throughout these rounds, he has supported us through his creative choreography. We gratefully remember the entire team members, all the judges, because of their comments and appreciation, we have reached to this stage. I would now say few things how we started this journey into reality show Dance Warriors Season 2. It was month of December where I met Mr. Prashant Sulya and Vijay Dixon. When they came to introduce about this reality show, we welcomed them and accepted the invitation. And we started our journey along with the NAMMA TV. It was unique experience altogether, because we have participated in various competition that were just for the day or two, but this reality show was the entire different because it was like a journey. We were like one family along with so many teams. We too gave our best performance, and for audition round we won the golden buzzer, and it was for us so excitement, and the 3 judges gave us best comments, and that boosted us to go for first round. ಆಸವಿಗನಸಿನ ಸಿಹಿ ಪ್ರತಿ ನಿಮಿಷವ ನಿನ್ನ ಕೈಯಾರ ಕೊಂದಂಗೆ ಹೇಗೆ ಬಾಳೋದು ಎಲ್ಲ ನೋಡಿ ನಗುತ್ತಾರೆ ಅಂತ ಬೇಜಾರಾದ್ರಂಗೆ ನಿನ್ನ ನಗುವಲ್ಲೇ ಗೆಲ್ಲಬೇಕು ಇಡೀ ಪ್ರಪಂಚವೇ ತಿರುಗಿ ನೋಡಂಗೆ ಇಲ್ಲಿ ಕಾದು ತಿನ್ನೋ ಹಣ್ಣು ತುಂಬಾ ಸ್ವೀಟ್ ಮಗ ನಿನ್ ಟೈಮ್ ಕೂಡ ಬರ್ತದೋಸಿ ತಡಿ ಮಗ ಕೆಟ್ಟ ನೆನಪುಗಳನ್ನು ನೀ ಡಿಲೀಟ್ ಮಗ ಬರೀ ಗುಡ್ ವೈಬ್ಸ್ ಓನ್ಲಿ ರಿಪೀಟ್ ಮಗ. ಸಾಮಾನ್ಯ ಮಕ್ಕಳ ಜೊತೆಗೆ ಒಂದು ಪ್ಲಾಟ್ಫಾರ್ಮ್ ಅನ್ನು ನೀವು ಇಲ್ಲ, ನಾನು ಏನು ಹೇಳಲಿಕ್ಕೆ ಹೋಗ್ತಿದ್ದೇನೆ ಅಂದರೆ ನಾನು ಸ್ಟಾಪ್ ಮಾಡ್ತಿದ್ದೇನೆ. ರಿಯಲಿ ಸಾರಿ. ನಾನು ಏನು ಹೇಳಲಿಕ್ಕೆ ಹೋಗ್ತಿದ್ದೇನೆ ಅಂದರೆ ನಾನು ಅವರನ್ನು ಬೇರೆ ಮಕ್ಕಳ ಜೊತೆ ಸಾಮಾನ್ಯ ಮಕ್ಕಳಾಗೆ ನಾನು ಟ್ರೀಟ್ ಮಾಡಿದ್ದೇನೆ ಇವತ್ತು. ಅಂದರೆ ನೀವು ಹೇಳೋ ರೀತಿ ನಾವು ಅವರನ್ನು ಟ್ರೀಟ್ ಮಾಡ್ತಾ ಇಲ್ಲ. ಸಾಮಾನ್ಯ ಮಕ್ಕಳು ಮಾಡೋದನ್ನು ಸಹ ಇವತ್ತು ಮಾಡಿದ್ದಾರೆ. ತುಂಬ ಟೀಮ್ ಸೆಲೆಕ್ಟ್ ಆಗಿಲ್ಲ, ಆದರೆ ಸೆಲೆಕ್ಟ್ ಆಗಿದ್ದಾರೆ. ನನ್ನ ಜೊತೆಗೆ ಇನ್ನೊಬ್ಬರು ಟೀಚರ್ ಇದ್ದಾರೆ, ಪ್ಲೀಸ್ ಕರೀರಿ ಅವರನ್ನು. ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ನಿಮಗೆ ನೀವೇ ಕಾಂಪಿಟೀಟರ್ಸ್. ನೀವು ಈ ರೌಂಡ್ಗಿಂತ ಇನ್ನೊಂದು ರೌಂಡ್ ಇನ್ನೂ ಚೆನ್ನಾಗಿ ಮಾಡಬೇಕು. ಓಕೆನಾ? ಜೋರಲ್ಲಿ. ಓಕೆ. ಮೊದಲಿಗೆ ಅವಳು ಬಂದು ನನಗೆ ಹೇಳಿದ್ಲು ನಮ್ಮದು ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಉಂಟು ಟೌನ್ ಹಾಲಲ್ಲಿ ಅಂತೇಳಿ. ಆದರೆ ಮತ್ತೆ ನನಗೆ ಗೊತ್ತಾಯಿತು ಅದು ರಿಯಾಲಿಟಿ ಶೋ. ಇಟ್ ಈಸ್ ಅ ರಿಯಾಲಿಟಿ ಶೋ. ನಮ್ಮ ಟಿ ವಿ ಅವರು ಕಂಡಕ್ಟ್ ಮಾಡುವುದು ಡ್ಯಾನ್ಸ್ ವಾರಿಯರ್ಸ್ ಸೀಸನ್ 2. ಆಗ ಸಿಸ್ಟರ್ ಸೋನಲ್ ಹತ್ರ ಕೇಳಿದಾಗ ಅವರು ಹೇಳಿದರು ಎಷ್ಟು ಇದು ಟೀಮ್ಸ್ ಇದ್ದೇವೆ ಅಂತ ಕೇಳಿದಾಗ ಅವರು ಹೇಳಿದರು ಒಂದು 35ರಿಂದ ಮೇಲೆ ಇದೆ ಟೀಮ್ಸ್.
ಮತ್ತು ನಮ್ಮದು ಮಾತ್ರ ಒಂದು ಸ್ಪೆಷಲ್ ಸ್ಕೂಲಿದು ಟೀಮ್ ಉಂಟು. ಅದೇ ಆಡಿಷನ್ ರೌಂಡಲ್ಲಿ ನನ್ನ ಮಗಳು ಮನೆಗೆ ಬಂದು ಹೇಳಿದಾಗ, ನಮಗೆ ಗೋಲ್ಡನ್ ಬಜರ್ ಸಿಕ್ಕಿತು ಹೇಳಿದಾಗ ನನಗೆ ತುಂಬ ಸಂತೋಷ ಆಯಿತು. ಅವ್ರು ಹೇಳಿದರು, ನಾವು ಅವರನ್ನು ಸ್ಪೆಷಲ್ ಚಿಲ್ಡ್ರನ್ ಅಂತ ಹೇಳಿ ಇದು ಮಾಡಲಿಲ್ಲ, ಜಡ್ಜ್ ಮಾಡಲಿಲ್ಲ, ಆದರೆ ಅವರು ತುಂಬ ಒಳ್ಳೆ ಮಾಡಿದರು. ಹಾಗೆ ಅವರು ಫಸ್ಟ್ ರೌಂಡಿಗೆ ಹೋದರು. ಅಲ್ಲಿ ಪುನೀತ್ ರಾಜ್ಕುಮಾರ್ ಅವರ ವಿಷಯವಾಗಿ ಅದು ಒಂದು ಡ್ಯಾನ್ಸ್ ಮಾಡಲಿಕ್ಕಿತ್ತು. ಅಲ್ಲಿ ಸಹ ಅವರಿಗೆ ಒಳ್ಳೆ, ಆ ದಿವಸ ನಾವು ಸಹ ಇದ್ದೆವು ಕೆಲವು ಪೇರೆಂಟ್ಸ್ನವರು. ಆವಾಗ ಅವರಿಗೆ ಒಳ್ಳೆ ಕಮೆಂಟ್ಸ್ ಸಿಕ್ಕಿತ್ತು. ಅದರ ಮೇಲೆ ಅವರು ಜಡ್ಜಸ್ನವರು ಸ್ಟೇಜಿಗೆ ಬಂದೇ ಅವರನ್ನು ಅಭಿನಂದಿಸಿದರು. ಕಿವಿ ಮಾತೊಂದು ಹೇಳೆ ನಾನೆಂದು ದಾರಿ ನಿಂತಾಗ ಸಾಗಲೇಬೇಕೆಂದು, ನಿನ್ನೆ ಈಗಿಲ್ಲ ನಾಳೆಯೂ ತಿಳಿದಿಲ್ಲ, ನೀನಾಗಿ ಬಾಳಲೇಬೇಕೆಂದು. ಹಸಿರಾಗಿದೆ ದೀಪವು ನಿನಗಾಗಿ, ನಸು ನಗುತ್ತಲೇ ಸಾಕು ನಿ ಗೆಲುವಾಗಿ. ಹೊಸ ತಂಗಾಳಿ ಹೇಳಿದೆ ಮೆಲುವಾಗಿ, ಈ ಬಾಳುಂಟು ಬಾಳುವ ಸಲುವಾಗಿ. ಕಿವಿ ಮಾತೊಂದು ಹೇಳೆ ನಾನಿಂದು ದಾರಿ ನಿಂತಾಗ ಸಾಗಲೇಬೇಕೆಂದು. ಎಲ್ಲ ಪಾರ್ಟಿಸಿಪೆಂಟ್ಸಿಗೂ ಆ್ಯಂಡ್ ಆಲ್ ಕಂಟೆಸ್ಟೆಂಟ್ಸ್ ಆ್ಯಂಡ್ ಕೊರಿಯೋಗ್ರಾಫರ್ಸ್ಗೂ, ಇವರು ವಿಶೇಷವಾಗಿ ದೇವರ ಮಕ್ಕಳಾಗಿರೋದ್ರಿಂದ ಇವತ್ತಿನಿಂದ ನಮ್ಮ ಜೊತೆ ಫಿನಾಲೆ ತನಕ ಕಾಂಪಿಟೇಟರ್ಸ್ ಆಗಿ ಇರ್ತಾರೆ. ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ, ವಿತ್ ದ ಪರ್ಮಿಷನ್ ಆಫ್ ನಮ್ಮ ಟಿವಿ. ಸೊ ಆರ್ ಯು ಆಲ್ ದೇರ್ ಟು ಸಪೋರ್ಟ್ ದ್ಯಾಮ್? ಎಸ್, ಥ್ಯಾಂಕ್ ಯು. ಆ್ಯಂಡ್ ವಿಶೇಷವಾಗಿ ನಮ್ಮ ಟಿವಿಗೆ ನಾನು ಥ್ಯಾಂಕ್ ಯು ಹೇಳ್ತೇನೆ ಇವರ ಪರವಾಗಿ. ಇಂಥ ಒಂದು ಟ್ಯಾಲೆಂಟಿಗೂ ನಮ್ಮ ಟಿವಿಯಿಂದ ಸಪೋರ್ಟ್ ಬರ್ತಿರೋದು ನಿಜವಾಗ್ಲೂ ಶ್ಲಾಘನೀಯ. ಓಕೆ, ನೀವು ಹೇಳ್ದಂಗೆ ಪುನೀತ್ ರಾಜ್ಕುಮಾರ್ ಅವರಿಗೆ ನಮನ ಸಲ್ಲಿಸ್ತಾ ಇದ್ವಿ. ಅದು ಇನ್ನೂ ಸ್ಪೆಷಲ್ ಆಗಿದೆ ಬಿಕಾಸ್ ಆಫ್ ದೆಮ್. ಟ್ರೂ ಟ್ರಿಬ್ಯೂಟ್ ಇದೊಂದು. ಮತ್ತು ನಮ್ಮ ಟಿವಿಯವರು ಅವರಿಗೆ ಒಂದು ಫೈನಲ್ ತನಕ ಹೋಗಲಿಕ್ಕೆ ಒಂದು ಅವಕಾಶ ಕೊಟ್ಟರು. ಅದು ನಮಗೆ ತುಂಬ ಸಂತೋಷ ಸಹ ಹಾಗೂ ಸಹ ಹೆಮ್ಮೆ ಅಂತ ನಾನು ಭಾವಿಸ್ತೇನೆ. ಮತ್ತು ಸೆಕೆಂಡ್ ರೌಂಡಲ್ಲಿ ಮತ್ತು ಅವರು ತಾರೆ ಜಮೀನ್ ಪರ್ ಅದರ ಮೇಲೆ ಡ್ಯಾನ್ಸ್ ಮಾಡಿದರು. ಅದಕ್ಕೆ ಸಹ ಒಳ್ಳೆ ಕಮೆಂಟ್ ಸಿಕ್ಕಿದ್ದು. ಈವನ್ ಸರ್ ಗುರುಕಿರಣ್ ಅವರು ಇದ್ದರು, ಆವಾಗ ಬಂದಿದ್ದರು. ಅದಕ್ಕೆ ಅವರು ಸಹ ಹೇಳಿದರು ತುಂಬ ಒಳ್ಳೆ ಆಗಿದೆ, ಆ್ಯಕ್ಚುಲಿ ದೇ ಶುಡ್ ಹ್ಯಾವ್ ಬಿನ್ ಇನ್ ದ ಕಾಂಪಿಟಿಷನ್ ಅಸ್ ಸಚ್ ಅಂತ ಹೇಳಿದರು. ಮತ್ತು ಮೊನ್ನೆ ಸೆಮಿಫೈನಲ್ನಲ್ಲಿ 3 ಸಿಸ್ಟರ್ ಹೇಳಿದರು, 3 ಜಡ್ಜಸ್ನವರು ಕೂಡ ಅವರಿಗೆ ಒಮ್ಮೆಲೇ ಅದು ಗೋಲ್ಡನ್ ಬಜರ್ ಮಾಡಿದರು ಅಂತ ಹೇಳಿ. ಅದನ್ನು ಕೇಳಿ ಇನ್ನೂ ತುಂಬ ಸಂತೋಷ ಆಯಿತು. ಈಗ ಫಿನಾಲೆಗೆ ಅವರು ತಯಾರಿ ಮಾಡುವಾಗ ನಾನು ಅವರಿಗೆಲ್ಲ ಒಳ್ಳೆ ಐ ವಿಶ್ ದೆಮ್ ವೆರಿ ವೆಲ್. ಹಾಗೂ ನಮ್ಮ ಟೀಚರ್ಸ್ ಸಿಸ್ಟರ್ ಸೋನಲ್ ಮತ್ತು ಮಿಸಸ್ ಡಾಲಿ ಅವರು ತುಂಬ ಶ್ರಮಪಟ್ಟು ನಮ್ಮ ಮಕ್ಕಳಿಗೆ ಡ್ಯಾನ್ಸಸ್ ಕಲಿಸಿ ಅವರಿಂದ ಮಾಡಿಸಿದ್ದಾರೆ. ಅದಕ್ಕಾಗಿ ಅವರಿಗೆ ತುಂಬ ಧನ್ಯವಾದ ಹೇಳ್ತೇನೆ. ಹಾಗೂ ನಮ್ಮ ಪ್ರಾಂಶುಪಾಲರಿಗೆ ತುಂಬ ಧನ್ಯವಾದ. ಮತ್ತು ಹೆಚ್ಚಾಗಿ ನಾನು ಡಿಕ್ಸನ್ಸ್ ಅವರಿಗೆ ಹೇಳ್ತೇನೆ ಧನ್ಯವಾದ. ಯಾಕೆಂದರೆ ಅವರು ಹೇಳಿ ನಮಗೆ ಈ ಒಂದು ಅವಕಾಶ ಸಿಕ್ಕಿತ್ತು. ನಮ್ಮ ಈ ವಿಶೇಷ ಮಕ್ಕಳಿಗೆ ಡ್ಯಾನ್ಸ್ ತರಬೇತಿ ನೀಡುವ ಬಗ್ಗೆ ಹೇಳುವುದಾದರೆ, ಸಾಮಾನ್ಯ ಮಕ್ಕಳಂತೆ ಈ ಮಕ್ಕಳಿಗೆ ತರಬೇತಿ ನೀಡಲು ಸಾಧ್ಯವಿಲ್ಲ. ಹಾಡಿಗೆ 1-2 ದಿನಗಳಲ್ಲಿ ಸ್ಟೆಪ್ ಹಾಕಿ ಡ್ಯಾನ್ಸ್ ಕಲಿಸಲು ತುಂಬ ಕಷ್ಟ. ಡ್ಯಾನ್ಸ್ ಕಲಿಸಬೇಕಾದರೆ, ಸ್ಟೆಪ್ಪು ಈ ಮಕ್ಕಳು ಕಲಿಯಬೇಕಾದರೆ 1 ವಾರವಾದರೂ ಬೇಕಾಗ್ತದೆ, ಕನಿಷ್ಠ ಪಕ್ಷ 1 ವಾರವಾದರೂ ಬೇಕು. ನಮ್ಮ ಕೊರಿಯೋಗ್ರಾಫರು ವಿಜೆ ಡಿಕ್ಸನ್ ಅವರು ಈ ಮಕ್ಕಳಿಗೆ ಪ್ರತಿದಿನ ಬಂದು ಮುತುವರ್ಜಿ ವಹಿಸಿ ತಾಳ್ಮೆಯಿಂದ ಈ ಮಕ್ಕಳಿಗೆ ಅವರು ತರಬೇತಿ ನೀಡುತ್ತಾರೆ. ಅವರು ಈ ತರಬೇತಿ ನೀಡಿದ್ದನ್ನು, ಅವರು ಕಲಿಸಿದ ಸ್ಟೆಪ್ಪನ್ನು ನಾವು ಶಿಕ್ಷಕರು ಪ್ರತಿದಿನ ಈ ಮಕ್ಕಳಿಗೆ ಅಭ್ಯಾಸ ಮಾಡಿಸುತ್ತೇವೆ. ಮತ್ತು ಈ ಮಕ್ಕಳ ಜೊತೆ ನಾವು ಸಹ ಕುಣಿತೇವೆ. ಕುಣಿದು ನಮ್ಮನ್ನು ನೋಡಿ ಅವರು ಸಹ ಚೆನ್ನಾಗಿ ಡ್ಯಾನ್ಸ್ ಮಾಡಲು ಕಲಿಯುತ್ತಾರೆ. ಮನೆಯಲ್ಲಿ ಈ ಡ್ಯಾನ್ಸನ್ನು ಅಭ್ಯಾಸ ಮಾಡ್ತಾರೆ. ಇಲ್ಲಿ ಹೆತ್ತವರು ಸಹ ಈ ಮಕ್ಕಳಿಗೆ ಸಹಾಯ ಮಾಡುತ್ತಾರೆ. ನಾವು ಚೆನ್ನಾಗಿ ಡ್ಯಾನ್ಸ್ ಮಾಡಬೇಕು, ನಾವೊಂದು ಉತ್ತಮ ಪ್ರದರ್ಶನ ನೀಡಬೇಕು ಎಂಬ ಛಲವು ಈ ಮಕ್ಕಳಲ್ಲಿದೆ. ಮಕ್ಕಳು ಕೊನೆಯವರೆಗೂ ತಮ್ಮ ಪ್ರದರ್ಶನವನ್ನು ಅವರು ಉತ್ತಮ ನೀಡುತ್ತಾರೆ, ಸ್ಟೇಜಲ್ಲಿ ಉತ್ತಮವಾಗಿ ಡ್ಯಾನ್ಸ್ ಮಾಡುತ್ತಾರೆ ಎಂಬ ಧೈರ್ಯ ಹಾಗೂ ಭರವಸೆ ನಮ್ಮಲ್ಲಿ ಇರುತ್ತದೆ. ಈ ಭರವಸೆಯನ್ನು ಈ ಮಕ್ಕಳು ಈಡೇರಿಸಿದ್ದಾರೆ ಎಂಬ ಆತ್ಮತೃಪ್ತಿಯು ನಮಗಿದೆ. ಥ್ಯಾಂಕ್ ಯು. ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಎಂದು
ವರ್ಡ್ ಇಲ್ಲ ಹೇಳೋಕ್ಕೆ ನಿಮಗೆ ಸೀರಿಯಸ್ಲಿ ಆ್ಯಸ್ ಆಫ್. ವಾವ್, ಲವ್ಲಿ ಲವ್ಲಿ ಲವ್ಲಿ. ಥ್ಯಾಂಕ್ ಯು ಸೋ ಮಚ್. ಅನ್ವಿತಾ ಏನು ಹೇಳ್ತೀರಾ? ಅವಾಗಲಿಂದ ಹೇಳ್ತಾ ಇದ್ರಿ ತುಂಬ ಮಾತಾಡ್ತಾ ಇದ್ದೀನಿ ಅಂತೇಳಿ. ಇವಾಗ ಏನು ಮಾತಾಡಬೇಕು ಅಂತೇಳಿ ಗೊತ್ತಾಗ್ತಾ ಇಲ್ಲ. ಬೇರೆಯವ್ರ ಡ್ಯಾನ್ಸಲ್ಲಿ ನಾವು ಏನಾದರೂ ಒಂದು ಫ್ಲಾಸ್ ಹುಡುಕ್ಬೋದು, ಏನಾದರೂ ಒಂದು ಇಂಪರ್ಫೆಕ್ಷನ್ಸ್ ಹುಡುಕ್ಬೋದು, ಅಥವಾ ನಮ್ಮ ಡ್ಯಾನ್ಸಲ್ಲಿ ಅಥವಾ ನಮ್ಮ ಲೈಫಲ್ಲೇ ತುಂಬ ಫ್ಲಾಸ್ ಇರುತ್ತೆ, ತುಂಬ ಇಂಪರ್ಫೆಕ್ಷನ್ಸ್ ಇರುತ್ತೆ. ಬಟ್ ಇವರನ್ನು ನೋಡಿದಾಗ ಅನಿಸುತ್ತೆ ಕಿ ದೇ ಆರ್ ಸೋ ಪರ್ಫೆಕ್ಟ್ಲಿ ಬ್ಲೆಂಡೆಡ್ ಅಂತ ಹೇಳಿ. ನನ್ನೊಂದು ಡ್ಯಾನ್ಸ್ ಮೂವ್ಸ್ ಮಾಡ್ತಾ ಇದ್ದಾರೆ ಅಂದರೆ ಸೀರಿಯಸ್ಲಿ ಮಾಡ್ತಾ ಇದ್ದಾರೆ, ಇಷ್ಟು ಚೆನ್ನಾಗಿ ಇಷ್ಟು ಕ್ಯೂಟಾಗಿ ಮಾಡ್ತಾ ಇದ್ದಾರಾ ಅಂತ ಹೇಳಿ. ಪ್ರತಿಯೊಬ್ಬರ ಮುಖದಲ್ಲೂ ಒಂದು ಸ್ಮೈಲ್ ಇದೆ. ಲೈಕ್ ಅವ್ರು ಏನು ಹೇಳ್ಕೊಟ್ಟಿದ್ದಾರೋ ನಾವು ಬಂದು ಇಲ್ಲಿ ಮಾಡ್ತೀವಿ, ತುಂಬ ಚೆನ್ನಾಗಿ ಮಾಡ್ತೀವಿ. ಯು ಹ್ಯಾವ್ ಟು ಗೆಟ್ ಅಪ್ ಆ್ಯಂಡ್ ಗಿವ್ ಅಸ್ ಅ ಸ್ಟ್ಯಾಂಡಿಂಗ್ ಓವೇಷನ್ ಅನ್ನೋ ಥರ ಇತ್ತು ಅವ್ರ ಪರ್ಫಾರ್ಮೆನ್ಸ್. ತುಂಬ ಕ್ಯೂಟ್ ಆಗಿತ್ತು, ತುಂಬ ಮುದ್ದಾಗಿತ್ತು. ನಮ್ಮ ಅಪಸ್ಟಾಲಿಕ್ ಕಾರ್ಮೆಲ್ ಸಂಸ್ಥೆ ಪ್ರಾರಂಭವಾಗಿ 100 ವರ್ಷದ ನೆನಪಿಗಾಗಿ ಸೇಂಟ್ ಆಗ್ನೆಸ್ ಸ್ಪೆಷಲ್ ಸ್ಕೂಲ್ ಅಸ್ತಿತ್ವಕ್ಕೆ ಬಂತು. ಈಗ ನಮ್ಮ ಅಪಸ್ಟಾಲಿಕ್ ಕಾರ್ಮೆಲ್ 150 ವರ್ಷ ಕಳೆದು 151ನೇ ವರ್ಷಕ್ಕೆ ಕಾಲಿಡುವಾಗ ನಮ್ಮ ಶಾಲೆ ಕೂಡ 50 ವರ್ಷವನ್ನು ಕಳೆದು ಸ್ವರ್ಣ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿ ಈಗ ನಾವು ಮುಂದಿನ ನಮ್ಮ ಪ್ರಗತಿಗಾಗಿ ದಾಪುಗಾಲು ಹಾಕುತ್ತಾ ಇದ್ದೇವೆ. ನಮ್ಮ ಮಕ್ಕಳು ಈಗ ಡ್ಯಾನ್ಸ್ ವಾರಿಯರ್ 2 ಇದರಲ್ಲಿ ಭಾಗವಹಿಸೋದು ನಮ್ಮ ಪಾಲಿನ ಭಾಗ್ಯ ಅಂತ ನಾವು ಅಂದ್ಕೊಳ್ತಾ ಇದ್ದೇವೆ. ಏಕೆಂದರೆ ಸೇಂಟ್ ಆಗ್ನೆಸ್ ಸ್ಪೆಷಲ್ ಸ್ಕೂಲ್ ಈ 50 ವರ್ಷಗಳಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿದೆ. ಸ್ಪೋರ್ಟ್ಸಲ್ಲಿ ಆಗಲಿ, ಕಲ್ಚರಲ್ ಆ್ಯಕ್ಟಿವಿಟಿಯಲ್ಲಾಗಲಿ, ಸ್ಕೌಟ್ಸ್ ಗೈಡ್ಸಲ್ಲಾಗಲಿ, ಹೀಗೆ ಉತ್ತಮ ರೀತಿಯಲ್ಲಿ ಪ್ರಗತಿಯನ್ನು ಹೊಂದುತ್ತಾ ಬಂದಿದೆ. ನಮ್ಮ ಮಕ್ಕಳು ಕಲ್ಚರಲ್ ಪ್ರೋಗ್ರಾಮಲ್ಲಿ ಭಾಳಷ್ಟು ಕೆಲವು ವರ್ಷದ ಹಿಂದೆ ಲಂಡನ್ನಿಗೆ ಹೋಗಿ ತಮ್ಮ ಪ್ರದರ್ಶನೆಯನ್ನು ಮಾಡಿದ್ದಾರೆ. ಸ್ಪೋರ್ಟ್ಸಿನ ಮುಖಾಂತರ 6 ದೇಶಗಳಿಗೆ ಹೋಗಿ, ಹೊರ ದೇಶಗಳಿಗೆ ಹೋಗಿ ತಮ್ಮ ಪ್ರತಿಭೆಯನ್ನು ಅವರು ತೋರಿಸಿದ್ದಾರೆ ಹಾಗೂ ಉತ್ತಮ ಮೆಡಲ್ಸ್ ಎಲ್ಲ ನಮ್ಮ ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ. ನನ್ನ ಹೆಸರು ಆಲ್ ಇನ್ ಪ್ಯಾರಿಸ್ ಅಂತ. ಮೊದಲನೇದಾಗಿ ನಮ್ಮ ಟಿ ವಿ ಪ್ರಸ್ತುತಪಡಿಸುತ್ತಿರುವ ಡ್ಯಾನ್ಸ್ ವಾರಿಯರ್ಸ್ 2 ಇದನ್ನು ವೀಕ್ಷಿಸುತ್ತಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಮ್ಮ ಮಕ್ಕಳನ್ನು ಹುರಿದುಂಬಿಸಿ ಅವರ ಪ್ರತಿಭೆಗಳನ್ನು ಮುಂದೆ ಹಾಕಿ ಅವರಿಗೆ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ನಾವು ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಇದರ ರಿಯಾಲಿಟಿ ಶೋ ಅಲ್ಲಿ ನಮ್ಮ ಮಕ್ಕಳು ಈಗ ಫೈನಲ್ಗೆ ತಲುಪಿದ್ದಾರೆ. ತುಂಬ ಖುಷಿಯಾಗಿದೆ. ಯಾಕೆಂದರೆ ನಾವು ಯೋಚಿಸಿರಲಿಲ್ಲ ಯಾಕೆಂದರೆ ನಮ್ಮ ಮಕ್ಕಳು ಫೈನಲ್ ತನಕ ಬರ್ಬೋದು ಅಂತ. ನಾವು ಎಲ್ಲ ಮಕ್ಕಳಿಗೆ ಆಲ್ ದ ಬೆಸ್ಟನ್ನು ಹೇಳ್ತಿದ್ದೇನೆ ಹಾಗೂ ಎಲ್ಲ ಕಾಂಪಿಟೇಟರ್ಸ್ಗೆ ಆಲ್ ದ ಬೆಸ್ಟ್. There also we gave our best performance, and our judges each time they gave us very good compliments, and also they appreciated the hard work that we put in, and children also did very best, and I call them Navagraha because even one of the comments Mr. Guru Kiran also told that they shine like the stars, and I agree with him that they are like planets, galaxy of stars. They do shine brightly when we tap their talents, and this NAMMA TV has given us the privilege to showcase their talents, and hundreds of thousands of people have appreciated and complimented, and I owe my gratitude to everyone. देखो इन्हें ये है ओस की बूंदें, पत्तों की गोद में आसमां से कूदे, अंगड़ाई ले फिर करवट बदल कर, नाजुक से मोती हंस दे फिसल कर, खो न जाए ये तारे ज़मीं पर. ದೇ ಆರ್ ಇನ್ ಪಾರ್ ವಿತ್ ದ ರೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಪರ್ಟಿಕ್ಯುಲರ್ ದೋಸ್ ಆಸನಾಸ್ ಆಗಲಿ, ಕಾರ್ಟ್ವಿಗ್ಲಾಗಲಿ, ಲೈಕ್ ಆನ್ ಇಟ್ ವಾಸ್ ಆನ್ ಡ್ಯಾಮ್ ಆನ್ ಪಕ್ಕಾ ಟೈಮಿಂಗಲ್ಲಿತ್ತು. ಎಲ್ಲರೂ ಸ್ಟಾರ್ಸ್ ತಾರೆ ಜಮೀಪರ್ ಇವರನ್ನ 9 ಜನ ನೋಡಿದ್ರೆ ನವಗ್ರಹಗಳು ಇದ್ದಂಗಿದ್ದಾರೆ. ಸೊ ಆಲ್ ದಿ ಬೆಸ್ಟ್ ಗೈಸ್, ಲವ್ ಯು. ಈಗ ನಾವು ಡ್ಯಾನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿ ಎಲ್ಲ ರೌಂಡ್ಸಲ್ಲಿ ಉತ್ತಮ ರೀತಿಯಲ್ಲಿ ತಮ್ಮ ಪ್ರದರ್ಶನವನ್ನು ತೋರಿಸುತ್ತಾ ಈಗ ಫೈನಲ್ ರೌಂಡಿಗೆ ಬಂದಿದ್ದಾರೆ. ಅದೊಂದು ದೊಡ್ಡ ಸಂತೋಷದ ವಿಷಯ.
ಏಕೆಂದರೆ ಈ ಮಕ್ಕಳು ಸಮಾಜದಲ್ಲಿ ವಂಚಿತರು, ಅವರಿಗೆ ಯಾವುದೇ ಫೆಸಿಲಿಟೀಸ್ ಸಿಗುವುದಿಲ್ಲ, ಬೇರೆಯವರು ಯಾರು ಅವರಿಗೆ ಆಕ್ಸೆಪ್ಟೆನ್ಸ್ ಕೊಡುವುದಿಲ್ಲ. ಆದರೆ ನಮ್ಮ ಸಂಸ್ಥೆಯ ಮುಖಾಂತರ ಅವರು ಈಗ ಈ ಹಂತಕ್ಕೆ ತಲುಪಿದ್ದಾರಾದರೆ ಅದು ಖಂಡಿತವಾಗಿ ನಮ್ಮ ಶಿಕ್ಷಕರ ಬಹಳಷ್ಟು ಶ್ರಮ ಅವರು ಪಟ್ಟಿದ್ದಾರೆ. ಮಕ್ಕಳಿಗೆ ಸಮಾಜದಲ್ಲಿ ಒಂದು ಉತ್ತಮ ಸ್ಥಾನ ಸಿಗಬೇಕು, ಅವರಿಗೂ ಕೂಡ ಅವರ ಜೀವನದಲ್ಲಿ ಸುಖ ಸಂತೋಷ ಬೇಕು, ಅವರಿಗೂ ಕೂಡ ನಮ್ಮ ಹಾಗೆ ಭಾವನೆಗಳಿವೆ, ಅವರಿಗೂ ಕೂಡ ತಮ್ಮ ಜೀವನವನ್ನು ಉತ್ತಮ ರೀತಿಯಲ್ಲಿ ಕಳೆಯಲು ಅವರಿಗೆ ಕೂಡ ಹಕ್ಕಿದೆ ಅಂತ ಹೇಳುತ್ತಾ ಎಲ್ಲರೂ ಈ ಮಕ್ಕಳಿಗೋಸ್ಕರ ಶುಭ ಹಾರೈಸಿ ಅವರ ಬಾಳಿನಲ್ಲಿ ಅವರಿಗೆ ಬೆಳಕನ್ನು ನೀಡಬೇಕಾಗಿ ನಾನು ಬಯಸುತ್ತೇನೆ. I just would like to say that the compliments that we received helped us to take other round in a best manner. Why I say this? Because each time we came with unique ideas and different form. So we never took a chance for granted. Every time we practiced well along with the students and along with our choreographer, and full team was supporting. The backup support was by the judges too. Their appreciation helped us to take up all the challenges, and we did our best. Now we have reached the threshold of grand finale. We are coming up with new ideas so that our children will showcase their talents on the day of the grand finale, and we are waiting eagerly. ಟಿವಿ ಪ್ರೋಗ್ರಾಮನ್ನು ನೋಡಿದ ನಮ್ಮ ಸಂಸ್ಥೆಯ ಭಗಿನಿಯರು ಬಹಳಷ್ಟು ಖುಷಿಪಟ್ಟಿದ್ದಾರೆ. ಅವರ ತುಂಬ ಮೆಸೇಜಸ್ ನಮಗೆ ಬಂದಿದೆ. ನಮ್ಮ ಪೇರೆಂಟ್ಸಿಗೆ ಬಹಳಷ್ಟು ಸಂತೋಷವಾಗಿದೆ, ಏಕೆಂದರೆ ಇದು ಫಸ್ಟ್ ಟೈಮ್ ನಮಗೆ ಈ ರೀತಿ ಅವರು ಟಿ ವಿಯಲ್ಲಿ ನಮ್ಮ ಮಕ್ಕಳು ಪ್ರೋಗ್ರಾಮ್ ಕೊಡೋದು, ಅದು ಕೂಡ ಸಾಮಾನ್ಯ ವಿದ್ಯಾರ್ಥಿಗಳ ಜೊತೆಗೆ ಕಾಂಪೀಟ್ ಮಾಡೋದಂದರೆ ಈಸಿ ಅಲ್ಲ. ಸೊ ಅದಕ್ಕೋಸ್ಕರ ಅದು ಕೂಡ ಒಂದು ತುಂಬ ಹೆಮ್ಮೆಯ ವಿಷಯ. ಡ್ಯಾನ್ಸ್ ವಾರಿಯರ್ಸ್ ಸೀಸನ್ 2 ರಿಯಾಲಿಟಿ ಶೋ. ಈ ಶೋನಲ್ಲಿ ನಮ್ಮ ಮಕ್ಕಳಿಗೆ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟ ನಮ್ಮ ಟಿವಿ ವಾಹಿನಿಗೆ ಪೋಷಕರ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಅಂತಿಮ ಸುತ್ತಿಗೆ ಆಯ್ಕೆಯಾದ ನಮ್ಮ ಮಕ್ಕಳಿಗೆ ಶುಭ ಹಾರೈಸುವೆ. ದುರ್ಗದೇವಿಯ ನೆಲೆಯಿದೆ, ಉಡುಪಿ ಕೃಷ್ಣನ ನಗುವಿದೆ, ವಿವಿಧ ಕಲೆಗಳ ಕಳೆಯಿದೆ, ಶುದ್ಧ ಸಂಸ್ಕೃತಿ ಒಲವಿದೆ. ಶ್ರೀ ಮಂಜುನಾಥನ ಮಡಿಲಲಿ ದೈವ ಭಕ್ತಿಯ ಸೊಬಗಲಿ, ಕಡಲ ಮಕ್ಕಳ ಕಥೆ ಇದೆ. ತುಂಬ ಚೆನ್ನಾಗಾಯಿತು. ನಿಮ್ಮ ಪ್ರೆಸೆಂಟೇಷನ್ ನನಗೆ ತುಂಬ ಹಿಡಿಸ್ತು. ಯಾಕೆಂದರೆ ನೀವು ಆಲ್ರೆಡಿ ಕಾಂಪಿಟೇಷನಲ್ಲಿ ಮುಂದಕ್ಕೆ ಹೋಗ್ತೀರ ಅಂತ ಗೊತ್ತಿದ್ದರು. ಈ ಎಫರ್ಟ್ ತುಂಬ ಸಿನ್ಸಿಯರ್ ಇದೆ, ಅದು ನನಗೆ ತುಂಬ ಸಿನ್ಸಿಯರಾಗಿ ಮಾಡ್ತೀರಿ. ಕೆಲವರು ಇವಾಗ ನಾವು ನೆಕ್ಸ್ಟ್ ರೌಂಡ್ಗೆ ಹೋಗ್ತೀವಿ ಅಂತ ಗೊತ್ತಿದ್ದ ತಕ್ಷಣ ತುಂಬ ಕೇರ್ಲೆಸ್ ಆಗಿಬಿಡ್ತಾರೆ. ಸೊ ಆ ಸಿನ್ಸಿಯಾರಿಟಿ ನನಗೆ ಇವತ್ತು ತುಂಬ, ನಾನು ನಿಮ್ಮನ್ನು ಸ್ಟೇಜಿಗೆ ಕರೆಯೋ ಹಾಗೆ ಮಾಡಿದ್ದು. ಚೆನ್ನಾಗಿ ಕಾಸ್ಟ್ಯೂಮ್ ಮಾಡಿದ್ದೀರಾ, ಚೆನ್ನಾಗಿ ಕಾಂಪಿಟೇಷನ್ಗೆ ಬೇಕಾದ ಒಂದು ಸೆಮಿ ಫಿನಾಲೆಗೆ ಪ್ರಾಪ್ಸ್ ಆಗಿರಲಿ, ಕಾನ್ಸೆಪ್ಟ್ ಆಗಿರಲಿ, ಒಂದು ಡಿಫ್ರೆಂಟ್ ಸಾಂಗ್, ಒಂದು ಫ್ರೆಶ್ ಮೂಡ್ ಕ್ರಿಯೇಟ್ ಮಾಡೋ ಸಾಂಗ್ನ ತೊಗೊಂಡು ಬಂದಿದ್ದೀರಾ. ಸೊ ಹ್ಯಾಟ್ಸ್ ಆಫ್. ಡ್ಯಾನ್ಸ್ ವಾರಿಯರ್ ಸೀಸನ್ 2 ರಿಯಾಲಿಟಿ ಶೋ ಅಲ್ಲಿ ನಮಗೆ ಭಾಗವಹಿಸಲು ಅವಕಾಶ ನೀಡಿದ ನಮ್ಮ ಟಿವಿಯ ತಂಡಕ್ಕೆ ನಮ್ಮ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. Dance is a language of the soul. We dance for laughter. We dance for joy. We dance for hopes. We dance for madness. Today, I say this proudly because our dancers are ready to face the great challenge on the day of the grand finale. I owe my gratitude specially to NAMMA TV for
giving us this privilege and golden opportunity to journey along with them during this past 6 months. And special thanks to Mr. Vijay Dixon for supporting us all way. This program is brought to you by Yamuna Asha City Premium Gated Community. Powered by Amrit Noni Arogyada Baravase. Nippon Paint. Co-sponsored by Biruver Kudla. Sun Premium Refined Sunflower Oil. Santosh 2-star Boiled Rice Bhadravati. Shashi Soap. Shashi Dalli Kodeya Matelli. Abaran Timeless Jewelry Bangalore. Aruna Masala. Taste and Trust since 1980. Bhargav Enterprises. The Raymond Shop. Love Mark. Beauty Soap. Calci Bright Toothpaste and Toothbrush. Manasa Water Park Pilikula. McCoy, a promise of happiness. Hoysala, a luxury eco resort, Hassan. Supportive partner, Dance Star Studio, Adyar, Mangalore.